ಹುಬ್ಬಳ್ಳಿಯಲ್ಲಿ ಮಕ್ಕಳ ದಿನಾಚರಣೆಯನ್ನ ಮಕ್ಕಳಿಗೆ ಸತ್ಕಾರ ಮಾಡುವುದರ ಮೂಲಕ ಸರಳವಾಗಿ ಆಚರಿಸಲಾಯಿತು. ನವನಗರದ ಲಕ್ಷ್ಯ ಅಕಾಡೆಮಿ ವತಿಯಿಂದ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ವಿವಿಧ ರಂಗದಲ್ಲಿ ಸಾಧನೆ ಮಾಡಿದ ಮಕ್ಕಳಿಗೆ ಸತ್ಕಾರ ಮಾಡುವುದರ ಮೂಲಕ ಮಕ್ಕಳ ದಿನಾಚರಣೆ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿಯ ಗ್ರಾಮೀಣ ವಿಭಾಗದ ಶಿಕ್ಷಣಾಧಿಕಾರಿ, ಲಕ್ಷ್ಯ ಅಕಾಡೆಮಿಯ ಲಕ್ಷ್ಮಿ ಹಾಗೂ ಇನ್ನಿತರರು ಭಾಗಿಯಾಗಿದ್ದರು. ಶುಭಾಶಯಗಳು. ಮಕ್ಕಳ ದಿನಾಚರಣೆ ವಿಳಂಬಕ್ಕೆ ನಾನು ಕ್ಷಮೆಯನ್ನು ಕೋರುತ್ತೇನೆ. ಕೆಲವು ನಾನಾ ಕಾರಣಗಳಿಂದ ತಡವಾಯಿತು. ಬಟ್ ದೇಶದಲ್ಲಿ ಮಕ್ಕಳೇ ಆಸ್ತಿ. ಆದರೆ ನಾವು ವೈಯಕ್ತಿಕವಾಗಿ ಹೇಳಬೇಕೆಂದರೆ ಮಕ್ಕಳೇ ನನ್ನ ಉಸಿರು. ಈ ಸಮಾರಂಭಕ್ಕೆ ಆಗಮಿಸಿದಂತಹ ಈ ರೂರಲ್ ಬೆಲ್ಟ್ BO ಆಫೀಸರ್ ಆದಂಥ ಅಶೋಕ್ ಸಿಂದಗಿ ಸರ್ ಆಗಲಿ, ಅಸಿಸ್ಟೆಂಟ್ ಕಮಿಷನರ್ ಯಶೋಧ ಮೇಡಮ್ ಆಗಲಿ, ಉತ್ಸವ್ ರಾಕ್ ಗಾರ್ಡನ್ ಓನರ್ ಆದಂತಹ ದಾಸ್ನೂರ್ ಮೇಡಮ್ ಮಕ್ಕಳು ತಮ್ಮ ಭವಿಷ್ಯವನ್ನು ಯಾವ ರೀತಿ ನಿರೂಪಿಸಿಕೊಳ್ಳಬೇಕು, ಈ ಕರೋನಾ ಟೈಮ್ನಲ್ಲಿ ಆನ್ಲೈನ್ ಕ್ಲಾಸ್ಗಳ ಬಗ್ಗೆ ಅದರ ಬಗ್ಗೆ ವಿಚಾರವಾಗಿ ಹೇಳಿಕೊಟ್ಟರು. ಹಾಗೆ ಯಶೋಧ ಮೇಡಮ್ ಆದರೂ ಕೆಲವು ನನ್ನ ಪೇರೆಂಟ್ಸೇ, ಯಶೋಧ ಮೇಡಮ್ ಇರ್ಬೋದು, ಕಿಡ್ಸ್ ಪ್ಯಾರಡೈಸ್ ಮೇಡಮ್ ಇರ್ಬೋದು, ದಾಸ್ನೂರ್ ಮೇಡಮ್ ಇರ್ಬೋದು,